ಶ್ರೀ ಕೋದಂಡರಾಮ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ದೇವರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೈಷ್ಣವಿ ನಾಟ್ಯಾಲಯ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಇದೀಗ ಶ್ರೀರಾಮ ಪುನರಾಗಮನ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಶ್ವರ ಮಂಗಲದ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಸಾನ್ನಿಧ್ಯ ದೇವರುಗಳಾದ ಕೋದಂಡರಾಮ, ಪಂಚಮುಖಿ ಆಂಜನೇಯ ದೇವರಿಗೆ ಮತ್ತು ಈ ನೆಲದ ಸಕಲ ದೈವ ಶಕ್ತಿಗಳಿಗೂ ಶಿರವಾಗಿ ನಮಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಬ್ರಹ್ಮ ಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ದುಬೈನಲ್ಲಿ ಉದ್ಯಮವನ್ನು ನಡೆಸ್ತಿರುವಂತಹ ಶ್ರೀಯುತ ಶಿವಶಂಕರ್ ನಿಕ್ರಾಜೆ ಇವರು ವಹಿಸಿರ್ತಾರೆ. ನಮ್ಮ ಈ ಕಾರ್ಯಕ್ರಮವು ಸೇರಿದಂತೆ ಸಂಸ್ಥೆಯ ಒಟ್ಟು 4 ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಶ್ರೀಯುತರು ಕಲೆಯನ್ನು ಹಾಗೂ ಕಲಾವಿದರುಗಳನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡ್ಬೋದಾ ಅಂತ ಹೇಳಿ ನಾನು ಅವರಲ್ಲಿ ವಿಚಾರಿಸಿದಾಗ ಒಂದು ಸ್ವಲ್ಪವೂ ಯೋಚನೆ ಮಾಡದೆ ತಕ್ಷಣವೇ ಗುರುಗಳಂತಲೇ ಹೇಳೋದು ನನ್ನನ್ನು, ಖಂಡಿತ ಮಾಡಿ, ನನ್ನ ಸಪೋರ್ಟ್ ನಿಮಗೆ ಯಾವಾಗಲೂ ಇದ್ದೇ ಇರ್ತದೆ. ಕಲೆ ನನ್ನನ್ನು ಕೂಡ ಬೆಳೆಸಿದೆ, ಕಲೆಗೆ ಅಂತಹ ಒಂದು ದೈವಿಕ ಶಕ್ತಿ ಇದೆ ಅಂತ ಹೇಳಿದರು. ಈ ರೀತಿಯಲ್ಲಿ ಕಲೆಯ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಟಿರುವಂತಹ ಶ್ರೀಯುತರು ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದು, ನಮ್ಮ ವೈಷ್ಣವಿ ನಾಟ್ಯಾಲಯದ ಮೇಲೆ ಅಭಿಮಾನವನ್ನು ಹೊಂದಿರುವಂತಹ ಶ್ರೀಮತಿ ಮತ್ತು ಶ್ರೀ ಶಿವಶಂಕರ್ ನಿಕ್ರಾಜೆ ಇವರಿಗೆ ನಮ್ಮ ವೈಷ್ಣವಿ ತಂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಸಂಸ್ಥೆಯ ಕಿರುಪರಿಚಯ ಮಾಡಬೇಕಾದಿಲ್ಲ, ನಾನು ಇದೇ ಊರಿನವಳು. ನಮ್ಮ ಸಂಸ್ಥೆಯು 2001 ಅಕ್ಟೋಬರ್ 22ರಂದು ಇದೇ ಈಶ್ವರಮಂಗಲದ ದಿವಂಗತ ಶಾಂತರಾಮ್ ನಾಯಕ್ರವರ ಮನೆಯಲ್ಲಿ ನನ್ನ ಗುರುಗಳಾದ ಕಲಾಶ್ರೀ ವಿದುಷಿ ನಯನಾ ವೀರಯವರಿಂದ ಉದ್ಘಾಟನೆಗೊಂಡಿತು. 2012 ಜನವರಿ 1ರಂದು ಈಶ್ವರಮಂಗಲದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ರಂಗಮಂಟಪದಲ್ಲಿ ನಮ್ಮ ಸಂಸ್ಥೆಯ 5 ಶಾಖೆಗಳ ವಿದ್ಯಾರ್ಥಿಗಳನ್ನು ಒಳಗೊಂಡು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಿಸಿಕೊಂಡಿರ್ತೇವೆ. ಸುಮಾರು 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡಿ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳಲ್ಲಿ ತೇರ್ಗಡೆಯನ್ನು ಹೊಂದಿರ್ತಾರೆ. ಅಲ್ಲದೆ ಪ್ರಸಕ್ತ 6 ಶಿಷ್ಯಂದಿರು ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ನೃತ್ಯ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಮಾರು 600ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳನ್ನು ನೀಡಿರ್ತಾರೆ. ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಪುರಸ್ಕಾರಗಳನ್ನು ಕೂಡ ಪಡೆದಿರ್ತಾರೆ. ಶಾಸ್ತ್ರೀಯ ನೃತ್ಯ, ಜಾನಪದ ನೃತ್ಯಗಳು ಮಾತ್ರವಲ್ಲದೆ ದಶಾವತಾರ, ಭೂಕೈಲಾಸ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಭಕ್ತ ಪ್ರಹ್ಲಾದ, ಕಣಿಪುರ ಬಾಲಗೋಪಾಲ ಹಾಗೂ ಶ್ರೀರಾಮ ಪುನರಾಗಮನ ನೃತ್ಯ ರೂಪಕಗಳು ಜನರ ಮೆಚ್ಚುಗೆಯನ್ನು ಗಳಿಸಿರ್ತದೆ. ಇದೀಗ 2026ರಲ್ಲಿ ಸಂಸ್ಥೆಯು ರಜತ ಮಹೋತ್ಸವದ ಹೊಸ್ತಿಲಲ್ಲಿದೆ. ಈಗಾಗಲೇ ರಜತ ನೃತ್ಯಾಂತರ್ಯಾನ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹುಟ್ಟಿದ ನೆಲದಲ್ಲಿ ಈ ದಿನ ನಾವು ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಮಗೊಂದು ಅವಕಾಶ ಬಂದಿರುವಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇನ್ನು ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ, ಇದರ ಸಾಹಿತ್ಯ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರು. ಶ್ರೀರಾಮ ಪುನರಾಗಮನ ಅಲ್ಲದೆ ಭಕ್ತ ಪ್ರಹ್ಲಾದ ಹಾಗೂ ಕಣಿಪುರ ಬಾಲಗೋಪಾಲ ನೃತ್ಯ ರೂಪಕಗಳಿಗೂ ಕೂಡ ಸಾಹಿತ್ಯವನ್ನು ರಚಿಸಿಕೊಟ್ಟಿದ್ದಾರೆ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಇವರು. ಅಂತೆಯೇ ರಾಗ ಸಂಯೋಜನೆ ಮತ್ತು ಹಾಡುಗಾರಿಕೆಯನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಂಗೀತ ಶಿಕ್ಷಕರು ವಿದ್ವಾನ್ ಬೆಳ್ಳಿಕೋತ್ ವಿಷ್ಣು ಭಟ್ ಇವರು ಮಾಡ್ತಾ ಇದ್ದಾರೆ.
ಈ ನೃತ್ಯ ರೂಪಕ ಅಲ್ಲದೆ ಶಬರಿಮಲೆ ಸ್ವಾಮಿಯಯ್ಯಪ್ಪ, ಭಕ್ತ ಪ್ರಹ್ಲಾದ, ಕಣಿಪುರ ಬಾಲಗೋಪಾಲ ಈ ಎಲ್ಲ ನೃತ್ಯ ರೂಪಕಗಳಿಗೂ ಸ್ವತಃ ಅವರೇ ರಾಗ ಸಂಯೋಜನೆ ಮತ್ತು ಹಾಡುಗಾರಿಕೆಯನ್ನು ಮಾಡಿ ಅಪಾರ ಪ್ರೇಕ್ಷಕರ ಮನಸ್ಸನ್ನು ಮುದಗೊಳಿಸಿರುತ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಕಳೆದ 8 ವರ್ಷದಿಂದ ವೈಷ್ಣವಿ ನಾಟ್ಯಾಲಯದ ಕಾರ್ಯಕ್ರಮಗಳಲ್ಲಿ ಅವರು ಹಾಡ್ತಾ ಇದ್ದಾರೆ. ಬಹುಶಃ ಕೇರಳದ ಹೆಚ್ಚಿನ ಜನರಿಗೆ ಮತ್ತು ಕರ್ನಾಟಕದ ನಮ್ಮ ಈ ಪ್ರದೇಶದ ಎಲ್ಲರಿಗೂ ಸಹ ಬಹಳ ಅಚ್ಚುಮೆಚ್ಚಿನ ಗಾಯಕರು. ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವಂಥವರಿಗೆ ಬಹುಶಃ ಬೆಳ್ಳಿಕೋತ್ ವಿಷ್ಣು ಭಟ್ ಅಂದರೆ ಸಾಮಾನ್ಯ ಗೊತ್ತೇ ಇರ್ತದೆ. ಸರ್, ಧನ್ಯವಾದಗಳು. ಅಂತೆ ನಟುವಂಗ ಮತ್ತು ನೃತ್ಯ ನಿರ್ದೇಶನ ಸ್ವತಃ ನಾನೇ ಮಾಡ್ತಾ ಇದ್ದೇನೆ. ಮೃದಂಗದಲ್ಲಿ ಶ್ರೀಯುತ ಗಿತೇಶ್ ಕುಮಾರ್ ನೀಲೇಶ್ವರ ಕಳೆದ ಸುಮಾರು 20 ವರ್ಷಗಳಿಂದ ನಮ್ಮ ಸಂಸ್ಥೆಯ ಹೆಚ್ಚಿನ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮೃದಂಗ ವಾದಕರಾಗಿದ್ದಾರೆ. ಗಿತೇಶ್ ಕುಮಾರ್ ನೀಲೇಶ್ವರ ಅವರು ನಮ್ಮ ಪ್ರಾರಂಭದ ದಿನಗಳಿಂದ ಕೂಡ ನಮ್ಮ ಸಂಸ್ಥೆಯಲ್ಲಿ ಅವರು ಮೃದಂಗ ವಾದನವನ್ನು ಮಾಡ್ತಾ ಇದ್ದಾರೆ. ಅಂತೆಯೇ ಕೊಳಲಿನಲ್ಲಿ ಶ್ರೀಯುತ ರಾಜ್ಗೋಪಾಲ್ ಕಾಂಜಂಗಾಡ್ ಸುಮಾರು 8 ವರ್ಷಗಳಿಂದ ಇವರು ಕೂಡ ನಮ್ಮ ವೈಷ್ಣವಿ ತಂಡದಲ್ಲಿ ಕೊಳಲು ವಾದನವನ್ನು ಮಾಡ್ತಾ ಇದ್ದಾರೆ. ಅಂತೆಯೇ ರಿದಮ್ನಲ್ಲಿ ಯುವ ಕಲಾವಿದ ಶ್ರೀಯುತ ಪ್ರದೀಪ್ ಮುರೂರ್ ಇವರು. ಹಾಗೆ ವರ್ಣಾಲಂಕಾರದಲ್ಲಿ ಶ್ರೀಯುತ ವಿಘ್ನೇಶ್ ವಿಶ್ವಕರ್ಮ ಮತ್ತು ತಂಡದವರು ಭಾವನಾ ಕಲಾ ಆರ್ಟ್ಸ್. ಬಹುಶಃ ನಾವು ಪ್ರೋಗ್ರಾಮ್ ಮಾಡಲಿಕ್ಕೆ ಶುರು ಮಾಡಿದಲ್ಲಿಂದ ನಮ್ಮ ಫಸ್ಟ್ ಪ್ರೋಗ್ರಾಮಿಂದ ಇಲ್ಲಿಯವರೆಗೂ ಕೂಡ ವಿಘ್ನೇಶ್ ಅಣ್ಣ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತತವಾಗಿ ನಮಗೆ ವರ್ಣಾಲಂಕಾರದಲ್ಲಿ ಮತ್ತು ವಸ್ತ್ರಾಲಂಕಾರದಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸುಮಾರು ಒಂದು 24 ವರ್ಷಗಳಿಂದ ವೈಷ್ಣವಿ ತಂಡದೊಂದಿಗಿನ ಒಂದು ಬಂಧ ವಿಘ್ನೇಶ್ ವಿಶ್ವಕರ್ಮ. ವಸ್ತ್ರಾಲಂಕಾರ ಭಾವನಾ ಕಲಾ ಆರ್ಟ್ಸ್ ಮತ್ತು ದೇವನ್ ಆರ್ಟ್ಸ್ ನೀಲೇಶ್ವರ. ಇದೀಗ ಗಣೇಶ ಸ್ತುತಿ ಹಾಗೂ ಪುಷ್ಪಾಂಜಲಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಮಖಾದೇವಸುತಂ ಮಖಾದೇವಸುರಂ ಗುರುಗುಖನುತಂ ಮಖಾದೇವಸುರಂ ಗುರುಗುಖನುತಂ ಮಖಾದೇವಸುರಂ ಗುರುಗುಖನುತಂ ಮಖಾದೇವಸುರಂ ಗುರುಗುಖನುತಂ ಮಾನಕೋಟಿ ಪ್ರಕಾಶಂ ಮಹಾಕಾವ್ಯನಾಟಗಾದಿ ಪ್ರಿಯಂ ಮಹಾಕಾವ್ಯನಾಟಗಾದಿ ಪ್ರಿಯಂ ಮಹಾಕಾವ್ಯನಾಟಗಾದಿ ಪ್ರಿಯ ಭೂಷಿತವಾಗನ ಮೋದಯ ಪ್ರಿಯ ಮಹಾಕಾವ್ಯನಾಟಗಾದಿ ಪ್ರಿಯ ಭೂಷಿತವಾಗನ ಮೋದಯ ಪ್ರಿಯ ಮಹಾಗಣಪತಿಯು ಮನಸಾಸ್ಮರಾಮಿ ಮಹಾಗಣಪತಿಯು ವಸಿಷ್ಠ ವಾಮದೇವಾದಿ ಗಣಪತಿಯು ಮಮ ಮಗ ಮಮ ಗಣಪತಿಯು ಪರಿ ಮ ಪರಿ ನಿ ಪ ಗ ಮ ಪರಿ ಧರಿ ನಿ ಸ ಪರಿ ಮ ಪ ಪರಿ ನಿ ಸ ಹರಿ ಗ ಮ ಗಣಪತಿಯು ಪಧನಿ ಧನಿ ನಿ ಪ ಗ ಮ ಪನಿ ನಿ ಪ ಗ ಮ ಪನಿ ದ ಪಧನಿ ಧನಿ ನಿ ಧನಿ ನಿ ಧನಿ ಧನಿ ನಿ ಧನಿ ನಿ ಧನಿ 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 ನಿ ಧನಿ ಧನಿ ದ ಧನಿ ದ
పగ పని ని సారి గమ పమ గమ ని దని పని స ని పమ పమ ని పమ గమ సరి గ దని గమ పని స ని దని పని పద సని పమ గమ పమ రి గమ గణపతి ಪುಷ್ಪಾಂಜಲಿ. ನಟರಾಜನಿಗೆ, ರಂಗಾದಿ ದೇವತೆಗಳಿಗೆ, ಕಲಾಭಿಮಾನಿಗಳಿಗೆ ವಂದಿಸುವಂತಹ ನೃತ್ಯ ಇದೀಗ ಪುಷ್ಪಾಂಜಲಿ. ವೋಕಲ್ ಸ್ವಲ್ಪ ಇಲ್ಲಿ ಕೊಡಿ. ವೋಕಲ್ ತಜಂ 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 ತರ್ರಿ ಕಿಟ ತಕ ಝಣು ಝಣು ತಿಮಿ ದಿಮಿ ಕಿಟ ತಕ ಝಣು ತಿಮಿ ತಿಮಿ ದಿಮಿ ಕಿಟ ತಕ ತಜಂ ತಕ ಝಂ ಕಿಟಜಂ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ತಿಮಿ ತಿಮಿ ದಿಮಿ ಕಿಟ ತಕ ತಜಂ ತಕ ಝಣು ಕಿಟಜಂ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ 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 ಕಿಟ ತಕ ತಜಂ ತಕ ಝಣು ಕಿಟಜಂ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ 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 ಕಿಟ ತಕ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ ದಿಮಿ ಕಿಟ ತಕ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ ದಿಮಿ ಕಿಟ ತಕ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ ಕಿಟ ತಕ ತಜಂ ತಜಂ ಕಿಟಜಂ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ ಕಿಟ ತಕ ತಜಂ ತಜಂ ಕಿಟಜಂ ತಜಂ 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 ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ 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 ಕಿಟ ತಕ ತಜಂ ತಜಂ ಓಂ ಕಿಟ ತಕ ತರ್ರಿ ಕಿಟ ತಕ ಝಣು ಕಿಟ ತಕ ದಿಮಿ ಕಿಟ ತಕ ಓಂ ತಗೋ ತಗೋ ಝಣು ಕಿಟಜಂ ತಗೋ ಕಿಟ ತಕ ತರ್ರಿ ಕಿಟ ತಕ ಝಣು ಕಿಟ ತಕ ದಿಮಿ ಕಿಟ ತಕ ಓಂ ತಗೋ ಝಣು ಕಿಟಜಂ ತಗೋ ಕಿಟ ತಕ ತರ್ರಿ ಕಿಟ ತಕ ಝಣು ಕಿಟ ತಕ ದಿಮಿ ಕಿಟ ತಕ ಓಂ ತಗೋ ತಗೋ ಝಣು ಕಿಟಜಂ ತಗೋ ಕಿಟ ತಕ ತರ್ರಿ ಕಿಟ ತಕ ಝಣು ಕಿಟ ತಕ ದಿಮಿ ಕಿಟ ತಕ ಓಂ ತಗೋ ಝಣು ಕಿಟಜಂ ತಗೋ ತಜಂ ತಜಂ ತರ್ರಿ ಕಿಟ ತಕ ಝಣು 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 ದಿಮಿ ಕಿಟ ತಕ ಝಣು ದಿಮಿ 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 ಕಿಟ ತಕ ತಜಂ ತಗದು ಕಿಟಜ ಓಂ ಓಂ ತ್ರಿಮು ತಗ ಝಣು ತಗ ತ್ರಿಮು ತಗ ತರ್ರಿ ಕಿಟ ತಕ ತಗೋ 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 ಕಿಟಜಂ ತಗಜಂ ತಗೋ ತಗ ಝಣು ತಕ ಝಣು ತಕ ತ್ರಿಮು ತಕ ತರ್ರಿ ಕಿಟ ತಕ ತಗೋ
ತಜಂ ತಕಿಟಜಂ ತಕಿಟಜಂ ತದಿಗಿಟಜಂ ತಜಂ 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 ತಕಿಟಜಂ ತಕಿಟಜಂ ತದಿಗಿಟಜಂ ತರಿದಜಂ ತಜುನುತ ತರಿದಜನುತ ಜನುತ ತರಿದಜನರ ಜನುತ ತದಿಗಿಡತಂ 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 ದಿಗಿಡತಂ ತರಿದಜನ ತಜುತ ತರಿದಜನರ ಜನುತ ತರಿದಜನತ ಜನುತ ತದಿಗಿಡತಂ 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 ದಿಗಿಡತಂ ತರಿದಜನ ಜನುತ ಜನದ ಜನುತ ತರಿದಜನತ ಜನುತ ತದಿಗಿಡತಂ 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 ದಿಗಿಡತಂ ತಜಂ 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 ತರಿಗಿಡತಗ ಜನು 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 ನಿಮಿಗಿಡತಗ ಜನು ದಿಮಿ ದಿಮಿ ದಿಮಿಗಿಡತಗ ತಜಂ ತಗಜಂ ಗಿಡಜಂ ತಜಂ 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 ತರಿಗಿಡತಗ ಜನು 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 ನಿಮಿಗಿಡತಗ ಜನು ದಿಮಿ ದಿಮಿ ದಿಮಿಗಿಡತಗ ತಜಂ ತಗಜಂ ಗಿಡಜಂ ತಜಂ ತಗಜಂ ಗಿಡಜಂ ತಜಂ ತಗಜಂ ತದಿಗಿಡಜಂ. ಇದೀಗ ತೃತೀಯ ರೂಪಕ ರಾಮಾಯಣ ಮಹಾಕಾವ್ಯ ನಮಗೆಲ್ಲರಿಗೂ ಗೌರವದ ಕಲಾಕೃತಿ. ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ರಾವಣನಿಂದ ಅಪಹೃತಗೊಂಡ ಸೀತೆಯನ್ನು ಅರಸಿ ರಾವಣನ ವಧೆಯ ಬಳಿಕ ಮತ್ತೆ ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಒಂದಾಗಿ ಅಯೋಧ್ಯೆಗೆ ಹಿಂದಿರುಗುವ ಕಥೆಯನ್ನು ಶ್ರೀರಾಮ ಪುನರಾಗಮನ ನೃತ್ಯ ರೂಪಕದಲ್ಲಿ ಅಳವಡಿಸಲಾಗಿದೆ. ನೃತ್ಯ ರೂಪಕದಲ್ಲಿ ಪಾತ್ರಧಾರಿಗಳು ನಿರೂಪಕರಾಗಿ ಭಾರ್ಗವಿ ಬಾಯಾರು, ಸಂಹಿತಾ ಬಾಯಾರು, ವೀಣಾಶಂಕರಿ ಬಾಯಾರು, ಶ್ರೀರಂಜನಿ ಪುತ್ತೂರು, ಪ್ರಜ್ಞಾ ಬಾಯಾರು, ಅನಘಾ ವಿಟ್ಲ, ವೈಷ್ಣವಿ ಬದಿಯಡ್ಕ ಹಾಗೂ ಅನನ್ಯ ಬಾಯಾರು. ಹನುಮಂತನ ಪಾತ್ರದಲ್ಲಿ ವಿದುಷಿ ರೂಪಾ ವಿಘ್ನೇಶ್ ಕುಳಾಯಿ, ಶಬರಿಯಾಗಿ ಡಾಕ್ಟರ್ ಅರ್ಪಿತಾ ಮುಳ್ಳೇರಿಯಾ, ವಾಲಿಯ ಪಾತ್ರದಲ್ಲಿ ವಿದುಷಿ ಅಭಿಜ್ಞಾ ಕೊಳ್ತಿಗೆ, ಸುಗ್ರೀವನಾಗಿ ವಿದುಷಿ ಪ್ರಣೀತಾ ಬಾಯಾರು, ರಾಮನಾಗಿ ವಿದುಷಿ ಹರ್ಷಿತಾ ಬದಿಯಡ್ಕ, ಲಕ್ಷ್ಮಣನಾಗಿ ಕುಮಾರಿ ಪ್ರತೀಕಾ ರೈ ಕೊಳಂಬೆ, ಸೀತೆಯಾಗಿ ಕುಮಾರಿ ಶಮಾ ಬಳಕುಂಜ, ಕಬಂದ ಹಾಗೂ ರಾವಣನಾಗಿ ಕುಮಾರಿ ಅವ್ಯಯ ಸುಧಾ ಅಗಲ್ಪಾಡೆ. ಈ ನೃತ್ಯ ರೂಪಕದ ಪ್ರಥಮ ಪ್ರಯೋಗವನ್ನು ಪುತ್ತೂರಿನ ನಂದಿವನದಲ್ಲಿ ಮಾಡಿರ್ತೇವೆ. ಇದೀಗ ನಮ್ಮ 5ನೇ ಪ್ರಯೋಗವನ್ನು ಶ್ರೀ ಕೋದಂಡರಾಮ ಹಾಗೂ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ಶ್ರೀರಾಮ ಪುನರಾಗಮನ.
pani pa ga ri ga ri sa ri sa ri ga ri ga pa ga pa ni ba ni sa ri sa ni pa ga ri sa ni pa ni ba ga ni ri ga pa ni sa ri ri ga ri ri ga ga pa pa ga ga pa pa ni ri ba ni sa ba ni sa ri sa ni pa ga ri ri ba ba ni ba ga ni ri ga pa ni sa ri ri ga ga pa pa ga ga pa pa ni pa ni sa pa ni sa ಕಿಟ್ಟ ತಕ್ಕದೆ ಕಿಟ್ಟ ತಕ್ಕ ತುಂ ಕಿಟ್ಟ ತಕ್ಕ ನಂ ಕಿಟ್ಟ ತಕ್ಕ ಕಿಟ್ಟ ತಕ್ಕದೆ ಕಿಟ್ಟ ತಕ್ಕ ತುಂ ಕಿಟ್ಟ ತಕ್ಕ ನಂ ಕಿಟ್ಟ ತಕ್ಕ ಕಿಟ್ಟ ತಕ್ಕದೆ ಕಿಟ್ಟ ತಕ್ಕ ಕಿಟ್ಟ ತಕ್ಕದೆ ಕಿಟ್ಟ ತಕ್ಕ ತುಂ ಕಿಟ್ಟ ತಕ್ಕ ನಂ ಕಿಟ್ಟ ತಕ್ಕ ಕಿಟ್ಟ ತಕ್ಕದೆ ಕಿಟ್ಟ ತಕ್ಕ ಕಿಟ್ಟ ತಕ್ಕದೆ ಕಿಟ್ಟ ತಕ್ಕ ತುಂ ಕಿಟ್ಟ ತಕ್ಕ ನಂ ಕಿಟ್ಟ ತಕ್ಕ ತಚ್ಚಂ ತಚ್ಚಂ ತಾ ತಕ್ಕ ತಕ್ಕ ಗಿಡಂ ತಕ್ಕ ತಕ್ಕ ಗಿಡಂ ತಕ್ಕ ತಕ್ಕ ಗಿಡಂ ತಕ್ಕ ಚಂ ತಚ್ಚಂ ತಾ ತಕ್ಕ ತಕ್ಕ ಗಿಡಂ ತಕ್ಕ ತಕ್ಕ ಗಿಡಂ ತಕ್ಕ ತಕ್ಕ ಗಿಡಂ ತಕ್ಕ ಚಂ ತಚ್ಚಂ ತಾ ತಕ್ಕ ತಕ್ಕ ಗಿಡಂ ತಕ್ಕ ತಕ್ಕ ಗಿಡಂ ತಕ್ಕ ತಕ್ಕ ಗಿಡಂ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಗಣಪತಿ ನಿನ್ನಯ ಆದಿಗಳು ಪೂಜಿಸುವೆ ಸಕಲ ವಿಘ್ನಗಳ ನಿವಾರಿಸಿ ತೋರಿಸು ಗಣಪತಿ ನಿನ್ನಯ ಆದಿಗಳು ಪೂಜಿಸುವೆ ಸಕಲ ವಿಘ್ನಗಳ ನಿವಾರಿಸಿ ತೋರಿಸು ಜಯ ನಾದದಿ ಪೂಜಯ ಸಲ್ಲಿಸುವೆ ಕಲಶಾಭಿಷೇಕವ ಸ್ವೀಕರಿಸು ಗಣಪ ಜಯ ನಾದದಿ ಪೂಜಯ ಸಲ್ಲಿಸುವೆ ಕಲಶಾಭಿಷೇಕವ ಸ್ವೀಕರಿಸು ಗಣಪ ಜಯ ನಾದದಿ ಪೂಜಯ ಸಲ್ಲಿಸುವೆ ಕಲಶಾಭಿಷೇಕವ ಸ್ವೀಕರಿಸು ಗಣಪ ಗಣಪತಯೇ ನಮಃ ಓಂ ಗಂ 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 ಗಣಪತಯೇ ನಮಃ ಸೀತೆಯ ಹುಡುಕೂತ ಹೊರಟರು ರಾಮ ಲಕ್ಷ್ಮಣರು ನಡೆಯುತ್ತ ನಡೆಯುತ್ತ ದಿಕ್ಕುಗಳೆಡೆಗೆ ಸೀತೆ ಸೀತೆ ನಡೆಯುತ್ತ ನಡೆಯುತ್ತ ದಾರಿಯ ಸವೆಸುತ್ತ ಸೀತೆಯ ಹುಡುಕುತ್ತಲೇ ಸೀತೆಯ ಹುಡುಕುತ್ತಲೇ ಸೀತೆಯ ಹುಡುಕುತ್ತ ಹೊರಟರು ರಾಮ ಲಕ್ಷ್ಮಣರು
ಬಳಲುತಿಹ ಜಟಾಯುವಂ ಕಂಡಾಗ ಸೀತೆಯಂ ಅಪಹರಿಸಿದವಂ ರಾವಣನೆಂಬವಂ ನೀವರ್ಮಿಲ್ಲದ ವೇಳೆಯೊಳು ಅಪಹರಿಸಿಹನು ದುರುಳನು ಕಾಲಕರಣವಂ ಮಾಡದೆ ನಾಡೆ ಮುಂದೆ ಸೀತೆಯಂ ಸೆರೆಯಂ ಬಿಡಿಸು ರಾಮ 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 ನಗುತ್ತ ಗರ್ಜನೆಯ ಮಾಡುತ್ತ ಮುಂದೊತ್ತಿ ಬರುತ್ತಿಗನು ರಕ್ಕಸನು ಗಹರಿಸಿ ನಗುತ್ತ ಗರ್ಜನೆಯ ಮಾಡುತ್ತ ಮುಂದೊತ್ತಿ ಬರುತ್ತಿಹನು ರಕ್ಕಸನು ಬಹುಬಾಹು ಶಕ್ತಿಯ ವೈರಿಗಳನ್ನೆತ್ತುವ ಘನಘೋರ ರೂಪದ ಕಬಂಧನು ಬಹುಬಾಹು ಶಕ್ತಿಯ ವೈರಿಗಳನ್ನೆತ್ತುವ ಘನಘೋರ ರೂಪದ ಕಬಂಧನು ನಿಲ್ಲಿರಿ ಮಾನವಗಣುಗಳನ್ನು ಬಿಡುವೆನು ನಿಮ್ಮನು ಕ್ಷಣದಲ್ಲಿ ನಿಲ್ಲಿರಿ ಮಾನವಗಣುಗಳ ತುಂಬಿಯ ಬಿಡುವನು ನಿಮ್ಮನು ಕ್ಷಣದಲ್ಲಿ ದಿನಗಳು ಕಳೆಯಿತು ನರಮಂಸವಿಲ್ಲ ದಿನಗಳು ಕಳೆಯಿತು ನರಮಂಸವಿಲ್ಲ ಬೆಚ್ಚನೆ ರಕ್ತವ ಕುಡಿದೆ ಬಿಡುವೆ ಬೆಚ್ಚನೆ ರಕ್ತವ ಕುಡಿದೆ ಬಿಡುವೆನು ಚೊಂಡು ರಿಂಗ್ ತಕ್ಕ ತುಮ್ ತಕ್ಕ ತಕ್ಕ ಚೊಂಡು ತಿನ್ನ ತಮ್ ಚೊಂಡು ರಿಂಗ್ ತಕ್ಕ ಚೊಂಡು ತಿನ್ನ ತಮ್ ತಿನ್ನ ತಮ್ ಕೇಳುದುರುಳನೆ ನಿಜದ ವಿಷಯವ ದಶರಥ ರಾಜನ ಪುತ್ರರು ನಾವು ಕೇಳು ದುರುಳನೆ ನಿಜದ ವಿಷಯವ ದಶರಥ ರಾಜನ ಪುತ್ರರು ನಾವು ರಾಮ ಲಕ್ಷ್ಮಣರೆಂದು ಅಭಿರಾಮ ನಮ್ಮದು ಸೀತೆಯನ್ನು ಅರಸುತ್ತ ಬಂದೆವು ಇಲ್ಲಿಗೆ ರಾಮ ಲಕ್ಷ್ಮಣರೆಂದು ಅಭಿರಾಮ ನಮ್ಮದು ಸೀತೆಯನ್ನು ಅರಸುತ್ತ
ಹಂತದಿಂದ ನಾನು ಕಳೆದುಕೊಂಡೆ ಭಾಗ್ಯ ರೂಪ ನನ್ನ ಶಿರವು ಉದರದೊಳಗೆ ಸೇರುತ್ತಾ ಪ್ರಬಂಧನಾದ ಚಿಂತೆಯಾದರಿಂದ ನಾನು ಕಳೆದುಕೊಂಡೆ ಭಾಗ್ಯ ರೂಪ ನನ್ನ ಶಿರವು ಉದರದೊಳಗೆ ಸೇರುತ್ತಾಗ ಬಂಧನಾದ ನನ್ನ ದೇಹ ದಹಿಸಿದಾಗ ಶಾಪದಿಂದ ಮುಕ್ತಿಯುವುದು ನನ್ನ ದೇಹ ದಹಿಸಿದಾಗ ಶಾಪದಿಂದ ಮುಕ್ತಿಯುವುದು ಜ್ಞಾನ ಚಕ್ಷು ತೆರೆದ ಬಳಿಕ ಸೀತೆಗಾಗಿ ದಾರಿಯುವುದು ಜ್ಞಾನ ಚಕ್ಷು ತೆರೆದ ಬಳಿಕ ಸೀತೆಗಾಗಿ ದಾರಿಯುವುದು ಬಂಧನಂದಂತೆ ಅವನಂ ಚಿತೆಯೊಳಿರಿಸಿ ಅಗ್ನಿಸ್ಪರ್ಶಗೈದಾಗ ದಿವ್ಯ ಪುರುಷನೋರ್ವನು ಬಂದನ್ನವನು ರಾಮ ಲಕ್ಷ್ಮಣರ ಕಂಡು ಕೈ ಮುಗಿದು ಇಂತೆಂದನು ದೃಶ್ಯಮುಖದಲ್ಲಿ ಸುಗ್ರೀವನಿರುವನು ವಾನರನಾದರು ನಿನಗೆ ಸೇವಕನು ದೃಶ್ಯಮುಖದಲ್ಲಿ ಸುಗ್ರೀವನಿರುವನು ವಾನರನಾದರು ನಿನಗೆ ಸೇವಕನು ಸೀತೆಯ ಹುಡುಕಿ ಕೊಡುವನು ಅವನು ಸೀತೆಯ ಹುಡುಕಿ ಕೊಡುವನು ಅವನು ಅವನು ನಲ್ಲಿಬ್ಬ ಹರಿಣಗಳು ಕುಣಿವ ನವಿಲುಗಳು ಕಿಂಚರ ನೀಡುವ ಹಕ್ಕಿಗಳು
ತಂಗಾಳಿ ಚೇತನವೂಸಿರಲಿ ತಲೆತುಗಿ ಶೋಭಿಪ ವೃಕ್ಷಗಳು ತಂಪಾದ ತಂಗಾಳಿ ಚೇತನವೂಸಿರಲಿ ತಲೆತುಗಿ ಶೋಭಿಪ ವೃಕ್ಷಗಳು ಪಪ್ಪ ಪಪ್ಪ ಪದ ಮಗರಿ ಗಮ ಮಗರಿ ಗ ಸಗರಿ ಗಮ ಪದ ಪದ ಮ ಪ ಗ ಗಮ ಪ ಮ ಗರಿ ಸ ಗರಿ ಸ. ಬಂದೆಯ ರಾಮ ಬಂದೆಯ ರಾಮ ಬಂದೆಯ ರಾಮ ಬಾರಯ್ಯ ಬಂದೆಯ
ಗುಣಧಾಮ ಶ್ರೀರಾಮ ದೇವರ ದೇವ ಗುಣಧಾಮ ಶ್ರೀರಾಮ ವಂದೆಯ ರಾಮ ಬಾರಯ್ಯ ಅನುದಿನ ನಿನ್ನಯ ಚರಣವ ಕಾರಿಗೆ ಶ್ರೀರಾಮ ಶ್ರೀರಾಮ ವಂದೆಯ ರಾಮ ಬಾರಯ್ಯ ಅನುದಿನ ನಿನ್ನಯ ಚರಣವ ಕಾರಿಗೆ ಶ್ರೀರಾಮ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಅಗಣಿತ ಪುರುಷ ಸಕಲ ಗುಣ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಅಗಣಿತ ಪುರುಷ ಸಕಲ ಗುಣ ಶ್ರೀರಾಮ ಬಂದೆಯ ರಾಮ ಬಾರಯ್ಯ ಬರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಬರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಬರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಬಾರಯ್ಯ ರಾಮ ಫಲಗಳಿಗುದಿ ಸರ್ವವನ್ನು ಸ್ವೀಕರಿಸು ರಾಮ ಅನುಗ್ರಹಿಸು ರಾಮ ಪಾದಧೂಳಿಯು ತಾಗಿದುದಿ ಮುಕ್ತಿಯನ್ನು ಕರುಣಿಸು ಓ ಪರಮಾಮ ಅನುಗ್ರಹಿಸು ರಾಮ ಪಾದಧೂಳಿಯು ತಾಗಿದುದಿ ಮುಕ್ತಿಯನ್ನು ಕರುಣಿಸು ಓ ಪರಮಾಮ ಅನುಗ್ರಹಿಸು ರಾಮ ಪಾದಧೂಳಿಯು ತಾಗಿದುದಿ ಮುಕ್ತಿಯನ್ನು ಕರುಣಿಸು ಓ ಪರಮಾಮ ಓ ಪರಂ ಓ ಪರಂ ಧಾಮ ಓ ಪರಂ ಧಾಮ ರಾಮ 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 ರಾಮ
ಯಾರೋ ಬರುತ್ತಿಗರು ಹನುಮ ಯಾರೋ ಬರುತ್ತಿಗರು ವಾಲಿಯು ರೂಪವ ಬದಲಿಸಿ ಕಾಣುತ್ತಿದ ಯಾರೋ ಬರುತ್ತಿಗರು ವಾಲಿಯು ರೂಪವ ಬದಲಿಸಿ ಕಾಣುತ್ತಿದ ಯಾರೋ ಬರುತ್ತಿಗರು ಯಾರೋ ಯಾರೋ ಬರುತ್ತಿಗರು ಯಾರೋ ಯಾರೋ ಬರುತ್ತಿಗರು ಯಾರೋ ಯಾರೋ ಬರುತ್ತಿಗರು ವಾಲಿಯ ಭಯವೇಕೆ ನಿನಗೆ ವಾಲಿಯ ಭಯವೇಕೆ ನಿನಗೆ ಋಷಿಯ ಶಾಪದಿ ಋಷ್ಯಮೂರ್ಖಕ್ಕೆ ವಾಲಿಯು ಬರಲಾದ ಭಯವೇಕೆ ನಿನಗೆ ಋಷಿಯ ಶಾಪದಿ ಋಷ್ಯಮೂರ್ಖಕ್ಕೆ ವಾಲಿಯು ಬರಲಾದ ಭಯವೇಕೆ ನಿನಗೆ ವಾಲಿಯ ಭಯವೇಕೆ ವಾಲಿಯ ಭಯವೇಕೆ ವಾಲಿಯ ಭಯವೇಕೆ ಹನುಮನೇನು ಬತ್ತ ಹೋಗು ಸುತ್ತ ಬಗರ ಚಿತ್ತ ನೋಡು ಹನುಮನೇನು ಬತ್ತ ಹೋಗು ಸುತ್ತ ಬಗರ ಚಿತ್ತ ನೋಡು ಮನನ ಹಿಂಗಿದ ಅರ್ಥ ಮಾಡು ಸಖ್ಯ ಬೆಳೆದು ಇತ್ತ ಬರಿದು ಮನದ ಹಿಂಗಿದ ಅರ್ಥ ಮಾಡು ಸಖ್ಯ ಬೆಳೆದು ಇತ್ತ ಬರಿದು ಹನುಮ ಹನುಮ ನೀನು ಅತ ಹೋಗು ಅತ ಹೋಗು
ಇದಿರ್ಬಂದು ಕೈ ಮುಗಿದೊಡೆ ರಾಮಲಕ್ಷ್ಮಣರು ತಾವೆಂದು ತಿಳಿಸಿ ಸುಗ್ರೀವನಲ್ಲಿಗೆ ತೆರಳಿ ಸಖ್ಯ ಬೆಳೆಸಲು ಸುಗ್ರೀವ ತನ್ನ ಕಥೆಯಂ ಪೇಳ್ದೊಡ ಕೇಳು ರಾಮ ನನ್ನ ಕಥೆಯನು ವಾಲಿಯಂಬವನು ನನ್ನ ಅಣ್ಣನು ರಾಜ್ಯದಾಸ್ಯಗೆ ನನ್ನ ದೂಡಿದನು ನನ್ನ ಪತಿಯ ಇರಿಸಿಕೊಂಡನು ಸರಿಸೋ ನನ್ನ ಈ ದುಃಖವನು ಸೆರೆಯ ಬಿಡಿಸೋ ನನ್ನ ಪತ್ನಿಯನ್ನು ಸರಿಸು ನನ್ನ ಈ ದುಃಖವನು ಸೆರೆ ಬಿಡಿಸೋ ನನ್ನ ಪತಿಯನ್ನು ಸೆರೆಯ ಬಿಡಿಸೋ ನನ್ನ ಪತಿಯನ್ನು ಎನ್ನಯಾಕೆ ಕೊಲುವೆಯೋ ಹರೇ ರೇ ರಾಮ ಎನ್ನಯಾಕೆ ಕೊಲುವೆಯೋ ಕಪಿಗಳೀರ್ವರು ನಾವು ನಮ್ಮ ಮಧ್ಯದಿ ಯಾಕೆ ಬಂದೆಯೋ ಕಪಿಗಳೀರ್ವರು ನಾವು ನಮ್ಮ ಮಧ್ಯದಿ ಯಾಕೆ ಬಂದೆಯೋ ನಾನು ನಿನಗೆ ಮಾಡಿದ ಪಾಪವದೇ ನಾನು ನಿನಗೆ
ಪುಣ್ಯವದೇನೋ ನೀನು ನನಗೆ ಮಾಡಿದ ಪುಣ್ಯವದೇ ನೀನು ಮಾಡಿದ ಪಾಪ ಹಲವು ನಿನಗೆ ದಕ್ಕದು ನನ್ನ ಒಲವು ನೀನು ಮಾಡಿದ ಪಾಪಗಳವು ನಿನಗೆ ದಕ್ಕದು ನನ್ನ ಒಲವು ಧರ್ಮ ರಕ್ಷಣೆ ನನ್ನ ನಿಲುವು ಇದುವೇ ವಿಶ್ವದ ಸಾರ ಸತ್ವವು ಧರ್ಮ ರಕ್ಷಣೆ ನನ್ನ ನಿಲುವು ಇದುವೇ ವಿಶ್ವದ ಸಾರ ಸತ್ವವು ಧರ್ಮ ರಕ್ಷಣೆ ನನ್ನ ನಿಲುವು ಧರ್ಮ ರಕ್ಷಣೆ ನನ್ನ ನಿಲುವು ಧರ್ಮ ರಕ್ಷಣೆ ನನ್ನ ನಿಲುವು ಕೇಳಿರಿ ಕೇಳಿರಿ ವಾನರ ಮಿತ್ರರೇ ಕೇಳಿರಿ ಕೇಳಿರಿ ವಾನರ ಮಿತ್ರರೇ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಅರಿಯಿರಿ ಅರಿಯಿರಿ ಸೀತೆಯ ಕಾಣವ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಅರಿಯಿರಿ ಅರಿಯಿರಿ ಸೀತೆಯ ಕಾಣವ ಸಾಗಿರಿ ಸಾಗಿರಿ ದಶ ದಿಕ್ಕುಗಳಲ್ಲಿ ಹನುಮಂತ ನೀನು ಬಲವಂತ ಶಕ್ತಿವಂತ ನೀನು ಧೈರ್ಯವಂತ 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 ಬಲವಂತ ಬಲವಂತ ಧೈರ್ಯವಂತ ಬಲವಂತ ಬಲವಂತ ಧೈರ್ಯವಂತ ಬಲವಂತ ಬಲವಂತ ಧೈರ್ಯವಂತ ಹನುಮಂತ ನೀನು ಬಲವಂತ
ಹಾರಿದನು ಹನುಮಂತ ಲಂಕೆಯಡೆಗೆ ಅಶೋಕವನದಲ್ಲಿ ಸೀತೆ ಇರುವ ತಾಣದೆಡೆಗೆ ಪಮಗಮ ಪಮಗಮ ರುದರೆ ಗಮ ಪಮರೆ ಗಜ 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 ಪಮ 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 ಪಾಮ ನಿ ಬನಿ ಬನಿ ಮಮ ನಿ ಪಮ ಗಮ ಪಮ ಗಜ ನಿ ಪನಿ ಮ ಪಾನಿ ಪಮ ಪ ಗಮ ಸರಿ ಗಮ ಪಮ ಗಮ ರೇ जय जय राम जय राम रघुपति राम जय राम जय जय राम जय राम रघुपति राम जय राम दशरथ नंदन जय राम लक्ष्मण सोदर श्री राम दशरथ नंदन जय राम लक्ष्मण सोदर श्री राम 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 राम
ಸದ ಗದ ಮಾಗರಿ ಗ ಮಗದ ಮದ ಮಗರಿ ಮಾಗರಿ ಸಗರಿ ಮಗರಿ ಗ ಮಗ ಸದ ಮಗ ಸಾ ಯಾರು ನೀನು ಕಪಿಯ ಹೇಳು ದೂತನೋ ನೀನು ಚಾರನೋ ಯಾರು ನೀನು ಕಪಿಯ ಹೇಳು ದೂತನೋ ನೀನು ಚಾರನೋ ದೂತನಲ್ಲ ಚಾರನಲ್ಲ ರಾಮ ಬಂಟ ಹನುಮಂತನು ದೂತನಲ್ಲ ಚಾರನಲ್ಲ ರಾಮ ಬಂಟ ಹನುಮಂತ
ಸಮುದ್ರ ರಾಜಬಾರದಿರೆ ಬ್ರಹ್ಮಾಸ್ತ್ರವಂ ಪ್ರಯೋಗಿಸಲ್ಲಣಿಯಾದೊಡೆ ರಾಮ 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 ತಣಿಸು ನಿನ್ನ ಕೋಪವ ಪ್ರಕೃತಿ ನಿಯಮ ಮೀರಲರಿ ರಾಮ ತಣಿಸು ನಿನ್ನ ಕೋಪವ ಪ್ರಕೃತಿ ನಿಯಮ ಮೀರಲರಿ ರಾಮ 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 ನೀನು ಸೇತುವ ರಚಿಸುವುದಾದರೆ ಭದ್ರ ನಿಲ್ಲುವೆ ಶಂಕೆ ಇಲ್ಲದೆ ನೀನು ಸೇತುವ ರಚಿಸುವುದಾದರೆ ಭದ್ರ ನಿಲ್ಲುವೆ ಶಂಕೆ ಇಲ್ಲದೆ ರಾಮ 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 बोलो श्री रामचंद्र की जय बोलो श्री रामचंद्र जी की जय बोलो श्री रामचंद्र जी की जय ಕು ತಕ್ಕ ತಿಕ್ಕು ತಕ್ಕ ತಿಂಗಿನ ತುಂ ಕುಂ ಗುಂ ತರಿ ತರ ಕುಂ ಗುಂ ತಣ ತರ ಕುಂ ಗುಂ ತರಿ ತರ ಕುಂ ಗುಂ ಗಣತ ಜಣ ಗುಂ ಗುಂ ತರಿ ತರ ತಿಂಗಿನ ತುಂ ಕುಂ ತರಿ ತರ ಕುಂ ಗುಂ ಗಣ ಕುಂ ಗುಂ ತರಿ ತರ ಕುಂ ಗುಂ ಗಣತ ಜಣ ಗುಂ ಗುಂ ತರಿ ತರ ತಿಂಗಿನ ತುಂ ಕುಂ ತರಿ ತರ ಕುಂ ಗಣ ತರ ಕುಂ ತರಿ ತರ ಕುಂ ಗಣತ ತಿಂಗಿನ
ತತ ಚುಂ ದಂ ತತ ಚುಂಡು ಗಿಡತಗ ತರಗಿಡ ತುಂ ದಂ ತತ ಚುಂಡು ದಿಂ ತತ ಚುಂಡು ದಂ ತತ ಚುಂಡು ದಂ ತತ ಚುಂ ಗಿಡತಗ ತರಗಿಡ ತುಂ ದಂ ತಕ ತಕ ಚುಂಡು ದಿಂ ತಕ ತಕ ಚುಂ ದಂ ತಕ ತಕ ಚುಂಡು ಗಿಡತಗ ತರಗಿಡ ತುಂ ದಂ ತಕ ತಕ ಚುಂಡು ಗಿಡತಗ ತರಗಿಡ ತುಂ ದಿಂ ದಿಂ ತಕ ಚುಂ ಗಿಡತಗ ತರಗಿಡ ತುಂ ದಂ ತಕ ತಕ ಚುಂಡು ಗಿಡತಗ ತರಗಿಡ ತುಂ ನಂ ನಂ ತಕ ಚುಂಡು ಗಿಡತಗ ತರಗಿಡ ತುಂ ಗಿಡತಗ ತರಗಿಡ ತುಂ ತಾ ಗಿಡತಗ ತರಗಿಡ ತುಂ ಗಿಡತಗ ತರಗಿಡ ತುಂ ತಾ ಗಿಡತಗ ತರಗಿಡ ತುಂ ತರಗಿಡ ತುಂ ತರಗಿಡ ತುಂ ತರಗಿಡ ತುಂ ತರಗಿಡ ತುಂ ತಾ ಗಿಡತಗ ತರಗಿಡ ತುಂ ಗಿಡತಗ ತರಗಿಡ ತುಂ ತಾ ಗಿಡತಗ ತರಗಿಡ ತುಂ दशकल विनाशम ಶ್ರೀರಾಮ ಬಂದನು ಬಂದನು ಶ್ರೀರಾಮ ರಾಮ ರಾಮ ರಘುರಾಮ ದಶರಥ ಪುತ್ರ ಶ್ರೀರಾಮ ಸೀತೆಯೊಂದಿಗೆ ಶ್ರೀರಾಮ ದಶರಥ ಪುತ್ರ ಶ್ರೀರಾಮ ಸೀತೆಯೊಂದಿಗೆ ಶ್ರೀರಾಮ ಲಕ್ಷ್ಮಣ ಸಹಿತ ಶ್ರೀರಾಮ ಹನುಮಂತ ಸಗ ಶ್ರೀರಾಮ ಲಕ್ಷ್ಮಣ ಸಹಿತ ಶ್ರೀರಾಮ ಹನುಮಂತ ಸಗ ಶ್ರೀರಾಮ ದಶರಥ ಪುತ್ರ ಶ್ರೀರಾಮ ಸೀತೆಯೊಂದಿಗೆ ಶ್ರೀರಾಮ ಲಕ್ಷ್ಮಣ ಸಹಿತ ಶ್ರೀರಾಮ ಹನುಮಂತ ಸಗ ಶ್ರೀರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ಬಂದನು ಬಂದನು ಶ್ರೀರಾಮ ರಾಮ ರಾಮ ರಘುರಾಮ ಬಂದನು ಬಂದನು ಶ್ರೀರಾಮ 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 ಬಂದನು ಬಂದನು ಶ್ರೀರಾಮ
జయ జయ రామ జయ రామ అయోధ్య కిరణ రఘురామ భారత శ్రీ శ్రీరామ కౌసల్యా సుత జయ రామ జయ జయ రామ జయ రామ అయోధ్య కిరణ రఘురామ భారత శ్రీరామ కౌసల్యా సుత జయ రామ జయ జయ రామ జయ రామ అయోధ్య కిరణ రఘురామ భారత శ్రీరామ కౌసల్యా సుత జయ రామ జయ జయ రామ జయ రామ అయోధ్య కిరణ రఘురామ భారత శ్రీరామ కౌసల్యా సుత జయ రామ జయ జయ రామ జయ రామ అయోధ్య కిరణ రఘురామ భారత శ్రీరామ కౌసల్యా సుత జయ రామ రావణ మర్దన రఘురామ జయ జయ రామ జయ రామ రావణ మర్దన రఘురామ జయ జయ రామ జయ రామ దీన రక్షక శ్రీరామ దుష్కర శిక్షక రఘురామ దీన రక్షక శ్రీరామ దుష్కర శిక్షక రఘురామ జయ రామ జయ రామ సర్వగుణానుత జయ రామ ఆదర్శ పురుష రఘురామ సర్వగుణానుత జయ రామ ఆదర్శ పురుష రఘురామ జయ 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 రామ జయ 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 రామ జయ 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 రామ జయ 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 రామ భారత మండిన సర్వర భజుని రామ జయ రామ భారత మండిన సర్వర భజుని రామ జయ రామ జయ జయ రామ 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 జయ జయ రామ జయ జయ రామ 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 జయ జయ రామ రామ జయ జయ రామ రామ జయ జయ 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 రామ 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 జయ రామ 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 జయ రామ 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 శ్రీ రామ 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 బోలో శ్రీ రామచంద్ర की जय बोलो श्री रामचंद्र की जय बोलो श्री रामचंद्र की जय राम राम పవమాన సుదుడు భక్తు పాదర విందములకు నినామ రూపములకు మంగళం జయ మంగళం రాజీవ నయన త్యాగ రజారి వినుతమైన నీనామ రూపములకు మంగళం జయ మంగళం
करचरणकृतं वा कायजं वा कर्मं वा श्रवणनयनजं वा मानसं वापराधं विहितम् अविहितं वा सर्वमेतत्क्षमस्व शिव शिव करुणाब्धे श्री महादेव शम्भो कायेन वाचा मनसेन्द्रियैर्वा बुद्ध्यात्मना वा प्रकृते स्वभावाद करोम्यत् सकलं परस्मै नारायण 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 नारायणायेते समर्पयामि। ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ವೈಷ್ಣವಿ ನಾಟ್ಯಾಲಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಅಂತೆಯೇ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ಶಿವಶಂಕರ್ ನಿಕ್ರಾಜೆ ಇವರಿಗೂ ವೈಷ್ಣವಿ ನಾಟ್ಯಾಲಯ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಎಲ್ಲ ಕಲಾವಿದರುಗಳಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಅಂತೆಯೇ ಉತ್ತಮ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಮಹನೀಯರಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ಚಾನೆಲ್ನವರಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೆ ವರ್ಣಾಲಂಕಾರ ವಸ್ತ್ರಾಲಂಕಾರದಲ್ಲಿ ಸಹಕರಿಸಿದಂತಹ ಭಾವನಾ ಕಲಾ ಆರ್ಟ್ಸ್ ತಂಡದವರಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೆ ನನಗಾಗ ಹೇಳಲಿಕ್ಕೆ ಬಿಟ್ಟು ಹೋದ್ದು, ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಕಾಲ ಮುಖ ಅಲಂಕಾರವನ್ನು ಮಾಡ್ತಾ ನಮ್ಮ ತಂಡಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಂತಹ ಶ್ರೀಯುತ ಕೃಷ್ಣಪ್ಪ ಮಾಸ್ಟರ್ ಅಡೂರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ವೈಷ್ಣವಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳ ಕಿರು ಪರಿಚಯ. ವಿದುಷಿ ಅಭಿಜ್ಞಾ ಕೊಳ್ತಿಗೆ, ಈಕೆ MSc ಕೆಮಿಸ್ಟ್ರಿ MSc NMC ಸುಳ್ಯ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅನನ್ಯ ಬಾಯಾರು ಈಗಷ್ಟೇ ಫಸ್ಟ್ PUC ಮುಗಿಸ್ಕೊಂಡಿರ್ತಾಳೆ. ಅನಘಾ ಭಟ್ ವಿಟ್ಲ, ಇವಳು ಫಸ್ಟ್ ಇಯರ್ ಕಲಾ ವಿಭಾಗದಲ್ಲಿ ಈಗ ಫಸ್ಟ್ ಇಯರ್ ಡಿಗ್ರಿ ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. PUCಯಲ್ಲಿ 95% ಕಳೆದ ವರ್ಷ ಪಡೆದಂಥ ವಿದ್ಯಾರ್ಥಿನಿ. ಹಾಗೆ ಭಾರ್ಗವಿ ಬಾಯಾರು, ಇವಳು 3rd ಇಯರ್ ಇಂಜಿನಿಯರಿಂಗ್ ಸುರತ್ಕಲ್ನಲ್ಲಿ ಮಾಡ್ತಾ ಇದ್ದಾಳೆ. ಬಹಳ ತನ್ನ ಎಲ್ಲ ಸೆಮೆಸ್ಟರ್ನಲ್ಲೂ ಪ್ರಥಮ ಸ್ಥಾನವನ್ನು ಉಳಿಸ್ಕೊಂಡಿರುವಂಥ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ. ಹಾಗೆ ಶ್ರೀರಂಜನಿ ಪುತ್ತೂರು ಮೊನ್ನೆ ಅಷ್ಟೇ SSLC ಎಕ್ಸಾಮ್ ಮುಗಿಸ್ಕೊಂಡಿರ್ತಾಳೆ. ಹಾಗೆ ವಿದುಷಿ ಶ್ರೀಮತಿ ರೂಪಾ ವಿಘ್ನೇಶ್ ಕುಳಾಯಿ, ಮೂಲತಃ ಕನಕಪ್ಪಾಡಿಯ ರೂಪಾ, MCom ಪದವೀಧರೆ. ಹಾಗೆ ಭರತನಾಟ್ಯ ಮತ್ತು ಸಂಗೀತ 2 ತರಗತಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಪ್ರತೀಕಾ ರೈ ಕುಮ್ಡಾಜೆ, ಇವಳು 3rd ಇಯರ್ B.Pharm ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾಳೆ. ಈಕೆ ಕೂಡ ಹಾಗೆ ತನ್ನ ಕ್ಲಾಸಲ್ಲಿ ಪ್ರತಿ ಪರೀಕ್ಷೆಗಳಲ್ಲೂ ಕೂಡ ಪ್ರಥಮ ಸ್ಥಾನಿಯಾಗಿ ಅದನ್ನು ಕಾಯ್ದುಕೊಂಡು ಬರ್ತಾ ಇದ್ದಾಳೆ. ಹಾಗೆ ರಾಮನ ಪಾತ್ರದಲ್ಲಿ ವಿದುಷಿ ಹರ್ಷಿತಾ ಬದಿಯಡ್ಕ, ಈಕೆ MHA ಪದವೀಧರೆ. ಪ್ರಸ್ತುತ ಎನೆಪೊಯ ಹಾಸ್ಪಿಟಲ್ನಲ್ಲಿ ಅಸಿಸ್ಟೆಂಟ್ ಕ್ವಾಲಿಟಿ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಹಾಗೆ ಕುಮಾರಿ ಶಮಾ ಬಳಕುಂಜ, ಇವತ್ತಷ್ಟೇ PUC ರಿಸಲ್ಟ್ ಬಂದಿದೆ, ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರ್ತಾಳೆ. ಅಂತೆಯೇ 2026ನೇ ಸಾಲಿನ ಕನ್ನಡ ನೃತ್ಯ ಸಂಗೀತ ಅಕಾಡೆಮಿಯ ವಿದ್ಯಾರ್ಥಿ ವೇತನವನ್ನು ಪಡೆದಿರುವಂತಹ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ. ವಿದುಷಿ ಪ್ರಣೀತಾ ಬಾಯಾರು, ಇವಳು MCom ಪದವೀಧರೆ. ಹಾಗೆ ನೃತ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾಳೆ, ಮತ್ತು ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾಳೆ. ವೈಷ್ಣವಿ ಬದಿಯಡ್ಕ, ಇವಳು 2nd ಇಯರ್ B.Pharm ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. ಅಂತೆಯೇ ಅವ್ಯಯ ಸುಧಾ ಅಗಲ್ಪಾಡಿ 3rd ಇಯರ್ BSc ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾಳೆ.
ಡಾಕ್ಟರ್ ಅರ್ಪಿತಾ ಮುಳ್ಳೇರಿಯಾ ಆಯುರ್ವೇದ ವೈದ್ಯಕೀಯದಲ್ಲಿ ಪ್ರಸ್ತುತ ಸ್ನಾತಕೋತ್ತರ MD ಮಾಡ್ತಾ ಇದ್ದಾಳೆ ಹುಬ್ಬಳ್ಳಿಯಲ್ಲಿ. ಪ್ರಜ್ಞಾ ಬಾಯಾರು ಸೆಕೆಂಡ್ PUCಯನ್ನು ಪೂರೈಸ್ಕೊಂಡಿರ್ತಾಳೆ. ಹಾಗೆ ಸಂಹಿತಾ ಭಟ್ ಬಾಯಾರು ಅವಳು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಂದು ಮಾಡ್ತಾ ಇದ್ದಾಳೆ. ವೀಣಾ ಶಂಕರಿ ಇವತ್ತು ಸೆಕೆಂಡ್ PUC, ಅವಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರ್ತಾಳೆ. ಈ ಎಲ್ಲ ವಿದ್ಯಾರ್ಥಿಗಳ ಶ್ರಮ, ಇದರಿಂದಾಗಿ ಶ್ರದ್ಧೆ, ಅವರಿಗೆ ಅವರ ಶಾಲಾ ವಿದ್ಯಾಭ್ಯಾಸದ ಜೊತೆಯಲ್ಲಿ ತಮ್ಮ ನೃತ್ಯವನ್ನು ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದು, ಪ್ರತಿ ಕಾರ್ಯಕ್ರಮದಲ್ಲೂ ನನ್ನ ಜೊತೆಯಾಗಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಎಲ್ಲ ಪ್ರತಿಭೆಗಳಿಗೂ ಮುಂದೆ ಉಜ್ವಲ ಭವಿಷ್ಯವಿರಲಿ. ಶ್ರೀರಾಮದೇವರು, ಆಂಜನೇಯ ದೇವರು ಇವರಿಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಆರೋಗ್ಯವನ್ನು, ಭಾಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಹಲೋ. ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಂದರ ಸಂಜೆಯ ದಿವಸ, ಈ ದಿವಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ವೈಷ್ಣವಿ ನಾಟ್ಯಾಲಯ ರಿಜಿಸ್ಟರ್ ಪುತ್ತೂರು, ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯ ವೃಂದದಿಂದ ನೃತ್ಯ ರೂಪಕ ಶ್ರೀರಾಮ ಪುನರಾಗಮನ ಈ ಕಾರ್ಯಕ್ರಮವನ್ನು ಉತ್ಕೃಷ್ಟ ಗುಣಮಟ್ಟದೊಂದಿಗೆ ಈ ವೇದಿಕೆಯಲ್ಲಿ ಮಾಡಿ ತೋರಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ದಿವಸ ಯೋಗೀಶ್ವರಿ ಜಯಪ್ರಕಾಶ್ ಇವರನ್ನು ಈ ವೇದಿಕೆಯಲ್ಲಿ ಗುರುತಿಸಲಿಕ್ಕೆ ನಮ್ಮೊಂದಿಗೆ ಬರ್ತಾರೆ. ಸುನಂದ ಶಿವರಾಮ್ ಇವರನ್ನು ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಯೋಗೀಶ್ವರಿ ಜಯಪ್ರಕಾಶ್ ತಂಡಕ್ಕೆ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿ ಇವರಿಗೆ ಶಾಲು ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಸೌಭಾಗ್ಯವನ್ನು ಕರುಣಿಸಲಿ. ಈ ದೇವರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತೇಳಿ ಆಶಿಸುತ್ತಾ ವಂದನೆಗಳು, ಅಭಿನಂದನೆಗಳು. ನಿಮ್ಮ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಇರುವಂತೆ ಶ್ರೀ ಕೋದಂಡರಾಮ ದೇವರು ಮತ್ತು ಪಂಚಮುಖಿ ಆಂಜನೇಯ ದೇವರು ಹರಸಲಿ ಅಂತ ಹಾರೈಸುತ್ತಾ ವಂದನೆಗಳು, ಅಭಿನಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.